ಆದಮೇಲೆ ಮೊದಲ ಬಾರಿಗೆ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದ ಬಗ್ಗೆ ಹೊಸಕುರಲ್ ಮಾಧ್ಯಮದವರು ನನ್ನನ್ನು ಭೇಟಿಯಾಗಿ ಅಭಿನಂದಿಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಮೊದಲು ಜನಪ್ರಿಯವಾದಂತಹ ಒಂದು ಮಾಧ್ಯಮ ಮಿತ್ರರಾದಂಥ ಹೊಸಕುರಲ್ ಚಾನಲ್ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಜಿಲ್ಲಾ ಮಟ್ಟದ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ನಾನು ಆಯ್ಕೆಯಾದೆನು ಎಂದು ಹೇಳುವಾಗ ನನಗೆ ಎಲ್ಲೂ ನಾನು ಏನು ಸಾಧನೆ ಮಾಡದೇ ಇದ್ದಂತಹ ಒಬ್ಬ ಸಾಮಾನ್ಯ ಶಿಕ್ಷಕನಿಗೆ ಒಂದು ದೊಡ್ಡ ಗೌರವವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಟ್ಟು ಗೌರವಿಸಿದೆ. ಅದಕ್ಕಾಗಿ ಮೊದಲಾಗಿ ನಾನು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವರಿಗೆ ಪ್ರಥಮವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಮೂಲಕ ನನಗೊಂದು ಶಿಕ್ಷಕನಾಗಿ ಪ್ರಾಥಮಿಕ ಶಾಲೆಯಲ್ಲಿ ಮೊದಲು 1984ರಲ್ಲಿ ಮರ್ಹೂಮ್ ಅಲ್ಹಾಜ್ ಇಬ್ರಾಹಿಂರವರು ಟಿಪ್ಪು ಸುಲ್ತಾನ್ ಎಂಬಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ 4ನೇ ವರ್ಷದಲ್ಲಿ ನನಗೊಂದು ಅಲ್ಲಿ ಸೇವೆಯನ್ನು ಮಾಡುವ ಅವಕಾಶವನ್ನು ಕೊಟ್ಟರು. ಆ ಸೇವೆಯನ್ನು ಮಾಡುವ ಅವಕಾಶವನ್ನು ಕೊಟ್ಟಾಗ ನಾನು ಅದರ ಸದುಪಯೋಗಪಡಿಸಿಕೊಳ್ಳಬೇಕು. ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಸ್ಥಾಪಿಸಿದ ಶಾಲೆಯಲ್ಲಿ ಅದರ ಸದುಪಯೋಗ ಈ ಸಮಾಜಕ್ಕೆ ಆಗಬೇಕೆಂಬ ನೆಲೆಯಲ್ಲಿ ನನಗೆ ಕೊಟ್ಟಂಥ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಲು ನನಗೆ ಮೊದಲಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಆಗಿನ ಪದಾಧಿಕಾರಿಗಳು ಹಾಗೂ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಪದಾಧಿಕಾರಿ ಅಧ್ಯಕ್ಷರಾಗಿ ಗೌರವಾನ್ವಿತ ಅಲ್ಹಾಜ್ ಅಬ್ದುಲ್ ರಶೀದ್ರವರು ಮತ್ತು ಅವರ ಇಡೀ ಬಳಗದವರು ನನ್ನ ಜೊತೆಯಲ್ಲಿ ಇಷ್ಟರವರೆಗೆ ನಿರಂತರವಾಗಿ ಸಹಕಾರ ನೀಡಿದರ ಫಲವಾಗಿ ಇವತ್ತು ನನ್ನ ಒಂದು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಬಹುಶಃ ನನ್ನನ್ನು ಇಲಾಖೆಯವರು ನೋಡಿಕೊಂಡು ಒಂದು ಪ್ರಶಸ್ತಿ ಕೊಡಲಿಕ್ಕೆ ಅವರು ಕಾರಣೀಕರ್ತರು ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಬಹುಶಃ ನನ್ನ ಸಾಧನೆಗಳ ಬಗ್ಗೆ ಏನು ನನಗೆ ಕಾಣ್ತಾ ಇಲ್ಲ. ಶಿಕ್ಷಕನಾಗಿ ನನ್ನ ಕರ್ತವ್ಯ ಏನು ಎಂಬುದನೆಯಲ್ಲಿ ಆಡಳಿತ ಮಂಡಳಿಯವರ ಸಲಹೆಯ ಮೇರೆಗೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲಿ ಕಲಿಕೆ ಎಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳು ತೀರಾ ಶಾಲೆಗೆ ಹೋಗದಂಥ ವಿದ್ಯಾರ್ಥಿಗಳು ಹಳ್ಳಿ ಗ್ರಾಮಾಂತರ ಪ್ರದೇಶ ಇದ್ದಂಥ ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಗೆ ಬರುವಾಗೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಸಹಕಾರವನ್ನು ಆಡಳಿತ ಮಂಡಳಿಯವರು ಊರಿನವರು ಆ ಸಮಯದಲ್ಲಿ ಮಧ್ಯಾಹ್ನದ ಊಟವನ್ನು ಕೂಡ ಮಕ್ಕಳಿಗೆಲ್ಲ ರೀತಿಯ ಉಚಿತವಾದಂಥ ಪುಸ್ತಕಗಳು ಸಮವಸ್ತ್ರಗಳು ನೀಡುವಲ್ಲಿ ಸಹಕರಿಸಿ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾತಿ ಆಗುವುದರ ಜೊತೆಯಲ್ಲಿ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೆ ನನಗೆ ಸಹಕಾರವನ್ನು ನೀಡಿದ್ದಾರೆ. ಮೊದಲಾಗಿ ನಾನು ನನ್ನ ಎಲ್ಲ ಊರಿನ ಸಹೃದಯಿಗಳಿಗೆ ನಾನು ಮೊದಲಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನಗೆ ಬಹಳ ಮುಖ್ಯವಾಗಿ ಸಹಕರಿಸಿದಂಥವರು ನನ್ನ ಸಹೋದ್ಯೋಗಿ ಬಂಧು ಭಗಿನಿಯರು, ಶಾಲೆಯ ಸಹೋದ್ಯೋಗಿ ಬಂಧು ಭಗಿನಿಯರು, ಅದೇ ರೀತಿಯಲ್ಲಿ ಎಲ್ಲ ನನ್ನ ಶಿಕ್ಷಕ ಬಾಂಧವರು ಕೂಡ ನನಗೆ ಸಹಕಾರ ಮಾಡಿದ್ದಾರೆ. ಈ ಸಹಕಾರದಿಂದ ನನಗೆ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತೇನೆ. ಸಾಧನೆಗಿಂತಲೂ ನಮ್ಮೆಲ್ಲರ ಕರ್ತವ್ಯಗಳನ್ನು ಯಥಾವತ್ತಾಗಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸಾಧ್ಯವಾಗಿದೆ ಎಂಬುದನ್ನು ನನಗೆ ತೃಪ್ತಿ ತಂದಿದೆ. ಆದ್ದರಿಂದ ಈ ತೃಪ್ತಿಯ ಜೊತೆಯಲ್ಲಿ ನನಗೆ ಸಂತೋಷ ಅನಿಸ್ತದೆ. ಆದ್ದರಿಂದ ನಮ್ಮ ಶಾಲೆ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಇವತ್ತು ಪದವಿ ಶಿಕ್ಷಣದವರೆಗೂ ಕೂಡ ಅದು ಮುಂದಕ್ಕೆ ಬೆಳೆಯುತ್ತಾ ಹೋಗಿದೆ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಗೆ ತಮ್ಮ ಶಿಕ್ಷಣ ನಿಲ್ಲಿಸದೆ ಪದವಿ ಪೂರ್ವ ಪದವಿ ತನಕ ಶಿಕ್ಷಣ ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ನನಗೆ ನನ್ನ ಇಲ್ಲಿ ಇರುವಂಥ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಇದ್ದುಕೊಂಡು ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲ ನಮ್ಮ ಶಿಕ್ಷಕ ಬಳಗದವರಿಗೆ ಸಹಕರಿಸಿದ್ದಾರೆ. ಅವರ ಪ್ರೀತಿಪೂರ್ವ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಅವರ ಸಹಕಾರ ಕೂಡ ನನಗೆ ಒಂದು ಪ್ರೇರಣೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅದರ ಜೊತೆಯಲ್ಲಿ ನನಗೆ ಬಹಳ ಮುಖ್ಯವಾಗಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈ ಸಂಸ್ಥೆಯಲ್ಲಿ ಸುಮಾರು 1985ರಿಂದ ಒಬ್ಬ ಸ್ಕೌಟ್ ಅಧ್ಯಾಪಕರಾಗಿ, ಒಬ್ಬ ಸ್ಕೌಟ್ ಮಾಸ್ಟರ್ ಆಗಿ, ಸ್ಕೌಟ್ ತರಬೇತಿದಾರನಾಗಿ, ಅದೇ ರೀತಿಯಲ್ಲಿ ಆಯುಕ್ತನಾಗಿ, ಕಾರ್ಯದರ್ಶಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಸ್ಕೌಟ್ ಚಳವಳಿ ಅವಕಾಶ ಮಾಡಿಕೊಟ್ಟಿದ್ದರಿಂದ ನಾನು ನಿಜವಾಗಿ ಭಾವಿಸ್ತೇನೆ ಇದೆಲ್ಲ ನನಗೆ ಬರಬೇಕಿದ್ದದ್ದು. ನನಗೆ ಸ್ಕೌಟ್ಸ್ಗಳ ಒಂದು ಆ ನಿಯಮಗಳೇನಿದೆ, ಕಾಯ ವಾಚ ಮನಸ ಪರಿಶುದ್ಧ ಎಂಬ ನೆಲೆಯಲ್ಲಿ ಕೆಲಸ ಮಾಡಿದಾಗ ಈ ಪ್ರಶಸ್ತಿಗಳು ತನ್ನನ್ನು ಹುಡುಕಿಕೊಂಡು ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಇವತ್ತು ಈ ಪ್ರಶಸ್ತಿಯ ಒಂದು ಆಶಾ ಮನೋಭಾವ ನಾನು ಇರಲಿಲ್ಲ. ನಮ್ಮ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸನ್ಮಾನ್ಯ ನಮ್ಮ ಮಂಗಳೂರಿನ ಅಧ್ಯಕ್ಷರಾದ ಜಗದೀಶ್ ಶೆಟ್ಟರವರು ಒಂದು ಸೂಚನೆ ಮಾಡಿದ್ರು, ನೀವು ಈ ಸಲ
ಒಂದು ಅರ್ಜಿಯನ್ನು ಹಾಕಬೇಕಂತೇಳಿ ಬಹಳ ಒತ್ತಾಯಪೂರ್ವಕದಿಂದ ನಾನು ಹೇಳಿ ಹಾಕಿಸಿದಾಗ ನಾನು ಖಂಡಿತವಾಗಿ ಬೇಡ ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ಆಭಾಸ ಆಗ್ಬೋದು ಹೇಳಿ ಅವರ ಒತ್ತಡಕ್ಕೆ ಮಣಿದು ಹಾಕಿಸಿದ ಕೆಲಸವನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಇದಕ್ಕೆ ನನ್ನ ಅರ್ಹಗೊಳಿಸಿದ್ದಾರೆ ಇಲಾಖೆಯವರು ಮತ್ತು ಪ್ರೋತ್ಸಾಹಿಸಿದ್ದಾರೆ. ಆದ್ದರಿಂದ ಇವತ್ತು ನನ್ನ ಪ್ರೋತ್ಸಾಹಿಸಿದವರೆಲ್ಲರಿಗೂ ಕೂಡ ಅದೇ ರೀತಿ ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ನಮ್ಮ ಗೌರವಾನ್ವಿತ ಆಡಳಿತ ಮಂಡಳಿಯ ಸದಸ್ಯರಿಗೂ ನನ್ನ ಸಹೋದ್ಯೋಗಿ ಬಂಧು ಭಗಿನಿಯರಿಗೂ ಅದೇ ರೀತಿಯಲ್ಲಿ ನನಗೆ ಸಹಕಾರ ನೀಡಿದಂಥ ಎಲ್ಲ ನನ್ನ ಸಹೋದ್ಯೋಗಿ ಬಂಧು ಭಗಿನಿಯರಿಗೂ ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮಗಳು ಅದರಲ್ಲೂ ನನ್ನ ವಿದ್ಯಾರ್ಥಿಗಳು ಅನ್ಸಾರಿನವಳ್ಳಿ ಇವತ್ತು ದೊಡ್ಡ ಪತ್ರಿಕಾ ಮಾಧ್ಯಮದಲ್ಲಿ ವರದಿಗಾರರಾಗಿದ್ದಾರೆ. ಇವರು ಇವತ್ತು ನನಗೆ ತುಂಬ ಹೆಮ್ಮೆ ಎನಿಸ್ತದೆ. ಅದೇ ರೀತಿ ಅನೇಕ ಜನರು ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸದಲ್ಲಿ ಮಾಡಿಕೊಂಡು ಗುರುತಿಸಿಕೊಂಡವರು ನನ್ನನ್ನು ಕಂಡಾಗ ಬಹಳ ನನ್ನನ್ನು ಮಾಧ್ಯಮಗಳ ಮೂಲಕ ನನ್ನ ಕೆಲಸಗಳಿಗೆ ಸಹಕಾರ ನೀಡಿದವರು. ಆದ್ದರಿಂದ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ಹೊಸಕೊರಲ್ ಚಲನವರು, ಅದೇ ರೀತಿಯಲ್ಲಿ ನನ್ನ ಅನ್ಸಾರಿನವಳಿಯವರು, ಹಂಸಾ ಮಲಾರ್ರವರು ಇವರೆಲ್ಲ ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಪತ್ರಿಕಾ ಬಳಗದವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನೂ ಅನೇಕ ನಮ್ಮಂಥ ಶಿಕ್ಷಕರಿಗೆ ಇಂಥ ಪ್ರಶಸ್ತಿಗಳು ಬರುವುದ್ರ ಜೊತೆಗೆ ಅವರಿಗೆ ಈ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ದುಡಿಯುವಂತಾಗಲಿ. ನಾನಿನ್ನು ನಿವೃತ್ತಿ 2 ವರ್ಷ ಇದ್ದರೂ ಕೂಡ ಆದಷ್ಟು ಬೇಗ ಇನ್ನು ಉಳಿದವರಿಗೆ ಎಳೆಯ ಪ್ರಾಯದಲ್ಲಿ ಸಿಕ್ಕಿ ಅವರು ಈ ಸಮಾಜದಲ್ಲಿ ಒಂದು ಗುರುತಿಸುವುದಾಗಿ ಅವರ ಮೂಲಕ ಈ ಸಮಾಜಕ್ಕೆ ಸಾಧನೆಯಾಗಲಿ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ನಮ್ಮ ಹೊಸಕೊರಲ್ ಮಾಧ್ಯಮ ಮಿತ್ರರವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನನ್ನು ಆಯ್ಕೆ ಮಾಡಿದಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅದೇ ರೀತಿಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ, ಅದೇ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಯನ್ನು ಈ ಮೂಲಕ ಎಲ್ಲ ಸರ್ವರಿಗೂ ಕೂಡ ನಾನು ಅರ್ಪಿಸಲಿಕ್ಕೆ ಇಚ್ಛೆಪಡ್ತೀನಿ. ಭಾಳ ಮುಖ್ಯವಾಗಿ ಕೆಲಸಗಳನ್ನು ಮಾಡುವಾಗ ನಮ್ಮ ಎಲ್ಲ ರೀತಿಯಲ್ಲಿ ನಾವು ನಮ್ಮ ಉಳ್ಳಾಳ ನಗರ ಪಂಚಾಯತಿಯವರಿಗೂ ಕೂಡ ಸಹಕಾರವನ್ನು ಕೊಡ್ತಾ ಬಂದೆವು. ಒಂದಲ್ಲ ಒಂದು ರೀತಿಯಲ್ಲಿ ನಾವು ತೊಡಗಿಸಿಕೊಳ್ತಾ ಇದ್ದೆವು. ಪರಿಸರಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಮೊದಲಾಗಿ ಉಳ್ಳಾಳದಲ್ಲಿ ಟ್ಯಾರೇಸಿನಲ್ಲಿ ಒಂದು ಕೃಷಿ ಮಾಡಬೇಕೆಂಬಂಥ ಒಂದು ಕಾನ್ಸೆಪ್ಟನ್ನು ನಾವು ಕಲ್ಪಿಸಿಕೊಂಡವರು ನಾವು. ಅದಕ್ಕೆ ನಾವು ಒಡ್ಡೂರು ಎಂಬ ಫಾರ್ಮಕ್ಕೆ ನನ್ನ ಆತ್ಮೀಯ ಹಳೆ ವಿದ್ಯಾರ್ಥಿ ಮಿತ್ರ ಅನ್ಸಾರಿನೊಳಿಯ ಜೊತೆಯಲ್ಲಿ ಒಡ್ಡೂರು ಫಾರ್ಮಿಗೆ ಭೇಟಿ ಕೊಟ್ಟಿದ್ದೇವೆ. ಭೇಟಿ ಕೊಟ್ಟು ಅಲ್ಲೆಲ್ಲ ನಾವು ಸ್ಟಡಿ ಮಾಡಿ ಬಂದು ಮೊದಲಾಗಿ ಉಳ್ಳಾಳದಲ್ಲಿ ಪ್ರಥಮ ಬಾರಿಗೆ ನಮ್ಮ ಮಾಳಿಗೆಯಲ್ಲಿ ಕೃಷಿಯನ್ನು ಮಾಡಿದ್ದೇವೆ. ಟ್ಯಾರೇಸ್ನಲ್ಲಿ ಕೃಷಿ ಎಂಬಂಥ ಒಂದು ಉತ್ತಮವಾದಂಥ ಕೆಲಸವನಿಗೆ ನಾಂದಿ ಹಾಕಿದ ನಂತರ ಇವತ್ತು ಉಳ್ಳಾಳದ ಅನೇಕ ಶಾಲೆಗಳಲ್ಲಿ ಕೂಡ ಅದಕ್ಕಿಂತಲೂ ಉತ್ತಮವಾದ ನಮಗಿಂತಲೂ ಬಹಳ ಉತ್ತಮ ರೀತಿಯಲ್ಲಿ ಟ್ಯಾರೇಸ್ ಕೃಷಿಯನ್ನು ಮಾಡಿದ್ದಾರೆ. ಪರಿಸರಕ್ಕೆ ಸಂಬಂಧಪಟ್ಟು ಕೂಡ ಹಾಗೆ ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ವಾತಾವರಣ ಮಾಡಬೇಕು, ಕಸವನ್ನು ನಾವು ಮುಕ್ತಗೊಳಿಸಬೇಕು, ಅಥವಾ ಶೂನ್ಯ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮ ಶ್ರೀನಶೆಟ್ಟರವರು ತುಂಬ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ರಾಯಭಾರಿ, ಸ್ವಚ್ಛತಾ ರಾಯಭಾರಿ, ಅವರು ನಮಗೆ ಮೋಟಿವೇಟ್ ಅಂತ ಹೇಳ್ಬೋದು. ಅವರು ನಮ್ಮಲ್ಲಿ ಬಂದು ಇಡೀ ಒಂದು ಪರಿಸರದಲ್ಲಿ ನಾವು ಶೂನ್ಯ ತ್ಯಾಜ್ಯ ವಿಲೇವಾರಿ ಮತ್ತು ಅದೇ ಪ್ಲಾಸ್ಟಿಕ್ ಮುಕ್ತಗೊಳಿಸಬೇಕೆಂಬಲ್ಲಿ ಒಂದು ಆಂದೋಲನ ಮಾಡಿದ್ದೇವೆ. ಉತ್ತಮ ರೀತಿಯಲ್ಲಿ ಆಂದೋಲನವನ್ನು ನಾವು ಮಾಡಿಕೊಂಡು ಉಳ್ಳಾಳ ಪುರಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಉಳ್ಳಾಳ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಇಲ್ಲಿ ಜನಜಾಗೃತಿ ಮಾಡಲು ಯಶಸ್ವಿಯಾಗಿದ್ದೇವೆ. ಆ ನೆಲೆಯಲ್ಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸುಮಾರು ಒಂದು 6 ತಿಂಗಳ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ನಮ್ಮ ಪರಿಸರವನ್ನು ಪ್ಲಾಸ್ಟಿಕ್ ಮುಕ್ತವಾದಂಥ ಪರಿಸರವನ್ನಾಗಿ ಮಾಡಿದ್ದೇವೆ. ನಮ್ಮ ಶಾಲೆಗೆ ಉಳ್ಳಾಳ ಪುರಸಭೆಯ ಆಯುಕ್ತರಂಥ ಶ್ರೀಮತಿ ವಾಣಿಯವರಾಗಿದ್ದ ಸಂದರ್ಭದಲ್ಲಿ ಅವರಿಗೆ ನಮ್ಮನ್ನು ಇಡೀ ಶಾಲೆಯ ಬಗ್ಗೆ ನಮ್ಮನ್ನು ಆಲೋಚನೆ ಮಾಡಿ ನಮ್ಮ ಶಾಲೆಗೆ ಒಂದು ಪ್ರಥಮ ಬಹುಮಾನ ಸಿಗುವಲ್ಲಿ ಯಶಸ್ವಿಯಾಗಿದ್ದೇವೆ. ನಮ್ಮ ವಿದ್ಯಾರ್ಥಿಯನ್ನು ತೊಡಗಿಸಿಕೊಂಡು, ಊರವರನ್ನು ತೊಡಗಿಸಿಕೊಂಡು, ಶಾಲಾ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಉತ್ತಮ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ಅಂತೇಳಿ ಕೂಡ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ಇವತ್ತು ಶಾಲೆ ಕೂಡ ಸುಮಾರು 30-40 ವರ್ಷಗಳ ಶಾಲೆ ಆಯಿತು, 35 ವರ್ಷ ಆಯಿತು. ಈ ಶಾಲಾ ಕಟ್ಟಡವನ್ನು ಕೂಡ ನಾವು ಇವತ್ತು ನಮ್ಮ ಶಾಸಕರ ಮೂಲಕ, ಅವರು ನಮ್ಮ ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನಮ್ಮ ಕಟ್ಟಡ ದುರವಸ್ಥೆಗೆ ಸುಮಾರು 30 ಲಕ್ಷ ರೂಪಾಯಿ ಒಂದು ಅಮೂಲ್ಯವಾದ ಒಂದು ಕೊಡುಗೆಯನ್ನು ಸರ್ಕಾರದಿಂದ ಸಿಗುವ ಹಾಗೆ ಮಾಡಿಕೊಂಡು ಅದರ ಪೂರ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಕಾಣಬಹುದು ಎಲ್ಲ ಸರ್ಕಾರಿ ಶಾಲೆ ಇವತ್ತು LKG UKG ಅನ್ನು ಪ್ರಾರಂಭಿಸಿದ್ದಾರೆ ಸರ್ಕಾರ. ಇವತ್ತು ಅನುದಾನಿತಗಳ ಶಾಲೆಗಳ ಸಂಖ್ಯೆಗಳು, ಮಕ್ಕಳ ಸಂಖ್ಯೆ ಕಡಿಮೆ ಬರ್ತಾ ಇದೆ. ನನಗೆ ಸಂತೋಷ ಅನಿಸ್ತದೆ. ಉಳ್ಳಾಳದಲ್ಲಿ ಇರುವಂಥ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿಗಿಂತ ಕಳೆದ 4-5 ವರ್ಷಗಳಿಂದ ನನ್ನ 1ನೇ ಕ್ಲಾಸಿನ ದಾಖಲಾತಿ, ಈ ಸಲ ಕೂಡ ನನ್ನ 1ನೇ ಕ್ಲಾಸಿನ ದಾಖಲಾತಿ 32 ಆಗಿದೆ. ಕಳೆದ ಸಲ ನಮ್ಮ ದಾಖಲಾತಿ ಕೂಡ 37 ಆಗಿತ್ತು. ಈ ರೀತಿಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿಕೊಂಡು ನಾವು ಇಂಗ್ಲೀಷನ್ನು ಕಲಿಸುವ ಜೊತೆಯಲ್ಲಿ ಉತ್ತಮ ಸ್ಟ್ರೆಂತನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ಈ ಸಲ LKG ಎಂಬಂಥ ಕ್ಲಾಸನ್ನು ಕೂಡ ನಾವು ತೆರೆದಿದ್ದೇವೆ. ಯಾಕೆಂದರೆ ಮುಂದಕ್ಕೆ ಕನ್ನಡ ಮಾಧ್ಯಮ ಶಾಲೆ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ಅನುಕೂಲವಾಗಬೇಕೆಂಬಂಥ ನಮ್ಮ ದೇವೋದ್ದೇಶ ಆಡಳಿತ ಮಂಡಳಿ ಇದೆ. ಅದಕ್ಕೋಸ್ಕರವಾಗಿ ಆ ಕೆಲಸವನ್ನು ಮಾಡ್ತೇವೆ. ಈ ರೀತಿಯಲ್ಲಿ ನಾವು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಶಿಕ್ಷಣ ಎಲ್ಲರಿಗೂ ಆಗಬೇಕೆಂಬುದರಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವು ಎಲ್ಲರ ಸಹಕಾರ ನಮಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ನಾನು ತುಂಬ ಮನದ ವಂದನೆಯನ್ನು ಸಲ್ಲಿಸುತ್ತೇನೆ. ನನಗೆ ಸಿಕ್ಕಿದ ಈ ಉತ್ತಮ ಶಿಕ್ಷಕ ಪ್ರಶಸ್ತಿ ಎಂಬುದು ಅದು ತಮ್ಮೆಲ್ಲರ ಪ್ರಶಸ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವಂತಹ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿರುವಂತಹ ನಮ್ಮ ನೆಚ್ಚಿನ ಜನಾಬ್ MS ಮರಾರ್ ಸರ್ ಅವರಿಗೆ
ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷಕರವಾದಂತಹ ವಿಚಾರ. ಯಾಕೆಂದರೆ ಅವರು ಬಹಳ ಹಾರ್ಡ್ ವರ್ಕರ್ ಆಗಿದ್ದುಕೊಂಡು ನಮ್ಮ ಈ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಪ್ರೌಢ ಹಾಗೂ ಪ್ರಾಥಮಿಕ ಶಾಲಾ ಸಮಸ್ತ ಏಳಿಗೆಗೆ ಹಗಲಿರುಳು ಶ್ರಮಿಸಿ ನಮ್ಮ ಶಿಕ್ಷಣ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲ ಶಿಕ್ಷಕರನ್ನು ಪ್ರೀತಿಯ ಸಹೋದರಿಯಾಗಿ ಭಾವಿಸಿಕೊಂಡು ನಮ್ಮನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷದಾಯಕವಾಗಿದೆ. ಅವರಿಗೆ ಮತ್ತಷ್ಟು ಪ್ರಶಸ್ತಿಗಳು ಲಭಿಸುವಂತಾಗಲಿ ಹಾಗೂ ಮುಂದಕ್ಕೆ ಆದಷ್ಟು ಬೇಗ ರಾಜ್ಯ ಮಟ್ಟದ ಪ್ರಶಸ್ತಿಯು ಬರುವಂತಾಗಲಿ ಎಂಬುದಾಗಿ ನನ್ನ ಹಾರೈಕೆ. ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ ಕೋಟೆಪುರ ಉಳ್ಳಾಳ ಇದರ ಮುಖ್ಯ ಶಿಕ್ಷಕರಾಗಿದ್ದುಕೊಂಡಂಥ ಜನಾಬ್ MH ಮಲ್ಲಾರ್ರವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ನಮಗೆ ತುಂಬ ಸಂತೋಷವಾಗ್ತಿದೆ. ಸೈಯದ್ ಮದನ್ ಚಾರಿಟೇಬಲ್ ಟ್ರಸ್ಟ್ ಇದರ ಅಡಿಯಲ್ಲಿ ಕೋಟೆಪುರ ಎಂಬ ಪ್ರದೇಶದಲ್ಲಿ ಪ್ರಪ್ರಥಮವಾಗಿ ಒಂದು ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭವಾದಾಗಲಿಂದಲೂ ಇಲ್ಲಿಯ ಮುಖ್ಯ ಶಿಕ್ಷಕರಾಗಿ ಇಲ್ಲಿಯ ಆಸುಪಾಸಿನ ಎಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಕೊಟ್ಟು ಇವತ್ತು ಅವರಿಂದ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳು ಹಲವು ರಂಗದಲ್ಲಿ, ಹಲವು ಸಾಮಾಜಿಕ ಕ್ಷೇತ್ರದಲ್ಲಿ, ಹಲವು ಉದ್ಯಮದಲ್ಲಿ ಉತ್ತಮ ಹೆಸರನ್ನು ಗಳಿಸಿಕೊಂಡಂಥವರು ಇದ್ದಾರೆ. ಈ ಕೋಟೆಪುರ ಎಂಬ ಪ್ರದೇಶದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದಂಥ ಜನಾಬ್ MH ಮಲ್ಲಾರ್ರವರು ಓರ್ವ ಸಮರ್ಥ ಆಡಳಿತಗಾರ ಎಂಬುದರಲ್ಲಿ ತಪ್ಪಿಲ್ಲ. ಒಬ್ಬ ಉತ್ತಮ ಆಡಳಿತಗಾರ ಇದ್ದುಕೊಂಡು ತನ್ನಲ್ಲಿ ಆಡಳಿತದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಅದು ಪೋಷಕರಾಗಲಿ, ಶಿಕ್ಷಕರಾಗಲಿ, ವಿದ್ಯಾರ್ಥಿಗಳಾಗಲಿ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಒಂದೇ ರೀತಿ ಕರೆದುಕೊಂಡು ಹೋಗಿ ಎಲ್ಲರ ಜನಮಾನಸದಲ್ಲಿ ಕೂಡ ಒಂದು ಉತ್ತಮ ಹೆಸರನ್ನು ಗಳಿಸಿದಂಥ ಕೀರ್ತಿ ನಮ್ಮ MH ಮಲ್ಲಾರ್ರವರದು. ಯಾರೇ ಬರಲಿ, ಯಾವುದೇ ಸಮಸ್ಯೆಯನ್ನು ಎತ್ಕೊಂಡು ಬರಲಿ, ಅವರಿಗೆ ಸ್ಪಷ್ಟವಾಗಿ ಅವರ ಸಮಸ್ಯೆಗೆ ಸ್ಪಂದಿಸಿ ಅವರಿಗೆ ಸಹಾಯ ಹಸ್ತವನ್ನು ನೀಡಿ ಅವರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ಅವರಿಗೆ ಸಹಾಯ ಹಸ್ತವನ್ನು ನೀಡಿ ಸಹಕರಿಸುವಂಥ ಒಂದು ಮನೋಭಾವ ನಮ್ಮ ಮಲ್ಲಾರ್ ಸರಲ್ಲಿದ್ದಾರೆ. ಇವತ್ತು ಬಂದಂಥ ಈ ಪ್ರಶಸ್ತಿ ಈಗ ಬರಬೇಕಾದ್ದಲ್ಲ. ಇದು ಎಷ್ಟೋ ವರ್ಷಕ್ಕೆ ಮೊದಲೇ ಈ ಪ್ರಶಸ್ತಿ ಅವರಿಗೆ ಲಭಿಸಬೇಕಿತ್ತು. ಆದರೆ ಈ ಸಲ ಬಂದಿದೆ. ಇನ್ನು ಮುಂದೆ ಕೂಡ ಇವರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಕೂಡ ಬರಲಿ. ಅವರ ಸೇವೆ ಇನ್ನಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಜಾಸ್ತಿ ಆಗಲಿ. ರಾಷ್ಟ್ರ ಪ್ರಶಸ್ತಿ ಅವರನ್ನು ಉಳಿಸಿಕೊಂಡು ಬರಲಿ ಮತ್ತು ಅವರಿಗೆ ಆಯುರಾರೋಗ್ಯ ಆಯುಷ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಎಂದು ಹೇಳುತ್ತಾ ಹಾರೈಸುತ್ತಾ ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೀನಿ.